ಅಖಂಡ ಭಾರತ ಸಂತ ಸನಾತನ ಸಮಿತಿ ರಾಷ್ಟ್ರಾಧ್ಯಕ್ಷರಾದ ವಿದ್ಯಾನಂದ ಶ್ರೀಗಳು ಮಂಗಳೂರಿನಲ್ಲಿ ಸುದ್ದಿಗಾರರ ಜತೆ ಮಾತನಾಡಿ, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಪ್ರತಿಯೊಬ್ಬ ಹಿಂದೂವನ್ನು ಅಪಮಾನ ಮಾಡುವ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ. ಕ್ಷೇತ್ರಕ್ಕೆ ಬರುವ ಕಾಣಿಕೆ, ಡೊನೇಷನ್ ವಿಚಾರದಲ್ಲಿ ವ್ಯಾಪಕವಾಗಿ ಅವ್ಯವಹಾರ ನಡೆದಿರುವುದು ಖಚಿತವಾಗಿದೆ. ಆರೋಪಿಗಳಿಗೆ ಕ್ಷಮೆ ಇಲ್ಲ. ಆರೋಪಿಗಳು ಎಷ್ಟೇ ಪ್ರಭಾವಶಾಲಿಗಳಾದರೂ ಕಾನೂನಿನ ಮುಂದೆ ಬರಲೇಬೇಕು. ಈ ಬಗ್ಗೆ ಸಮಗ್ರವಾದ ಸಿಬಿಐ ತನಿಖೆಯಾಗಬೇಕು. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದರು. ಭಾರತದ ಆತ್ಮವಾದ ಶ್ರೀರಾಮಚಂದ್ರ ಪ್ರಭುವಿನ ಅಯೋಧ್ಯ ಶ್ರೀರಾಮ ಕ್ಷೇತ್ರ ಟ್ರಸ್ಟು ಪ್ರತಿಯೊಂದು ಹಿಂದುವಿನನ್ನು ಅಪಮಾನ ಮಾಡುವ ರೀತಿಯಲ್ಲಿ ಇದ್ದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಬರುವಂಥ ಕಾಣಿಕೆ ಹಾಗೂ ಅಲ್ಲಿ ಬರುವಂಥ ಡೊನೇಷನ್ಗಳೆಲ್ಲ ಅಲ್ಲಿದ್ದ ಟ್ರಸ್ಟ್ನವರು ಹಾಗೂ ಅಲ್ಲಿ ದೇವಸ್ಥಾನದಲ್ಲಿ ಎಂಪ್ಲಾಯೀಸನ್ನು ಅದನ್ನು ಬದಲಾವಣೆ ಮಾಡಿ ಅವರ ಕೈಗೆ ಹಾಕಿಕೊಂಡು ಕದ್ದಿದೆ ಅಂತ ನಮಗೆ ಹೇಳಬಹುದು. ಇದು ಯಾವ ಕಾರಣಕ್ಕೆ ನಮಗೆ ಅದಕ್ಕೆ ಶ್ರಮ ಕೊಡಲಿಕ್ಕೆ ಆಗೋದಿಲ್ಲ. ಅದು ಎಷ್ಟು ದೊಡ್ಡವರಾಗಲಿ, ಅದನ್ನ ಸೆಕ್ರೆಟರಿ ಆಗಲಿ, ಅದನ್ನ ಟ್ರಸ್ಟಿ ಮೆಂಬರ್ಸ್ ಆಗಲಿ, ಅವರು ಏನಾದರೂ ತಪ್ಪು ಮಾಡಿದರೆ ಅವರ ಕಾನೂನಿನ ಮುಂದೆ ಕರ್ಕೊಂಡು ಬರಬೇಕು. ಆರೋಪಿತರನ್ನು ಆದಷ್ಟು ಬೇಗ ಅರೆಸ್ಟ್ ಮಾಡಿಕೊಂಡು FIR ಹಾಕಿಕೊಂಡು ಅದರ ಬಗ್ಗೆ ಸಮಗ್ರವಾದ ಒಂದು CBI ಎನ್ಕ್ವೈರಿಯನ್ನು ಮಾಡಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಅಲ್ಲಿ ಪ್ರಸ್ತುತ ಇರುವ ಟ್ರಸ್ಟ್ ಅನ್ನು ವಿಸರ್ಜನೆ ಮಾಡಬೇಕು. ಟ್ರಸ್ಟಿನ ಆಡಳಿತಾತ್ಮಕ ಹಕ್ಕನ್ನು ಕೇಂದ್ರ ಸರ್ಕಾರ ಅಥವಾ ಉತ್ತರ ಪ್ರದೇಶ ಸರ್ಕಾರ ತೆಗೆದುಕೊಂಡು ಪ್ರತಿಯೊಂದನ್ನು ತನಿಖೆ ಮಾಡಿಸಬೇಕು. ಪ್ರಧಾನಮಂತ್ರಿ, ಗೃಹ ಸಚಿವರು ಹಾಗೂ UPCMಗೆ ನಮ್ಮ ವತಿಯಿಂದ ನಿವೇದನೆಯನ್ನ ಕಳುಹಿಸಲಾಗಿದೆ. ಒಂದು ವೇಳೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಕೇಂದ್ರದ ಪ್ರಮುಖರು ಹಿಂದೇಟು ಹಾಕಿದರೆ ಭಾರತದ ಎಲ್ಲಾ ಸನಾತನ ಸನ್ಯಾಸಿಗಳನ್ನು, ಸಾವಿರಾರು ಯತಿವರ್ಯರನ್ನ ಸೇರಿಸಿ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಶ್ರೀಗಳು ಎಚ್ಚರಿಸಿದರು. ಆ ಟ್ರಸ್ಟನ್ನು ಡಿಸಾಲ್ವ್ ಮಾಡಬೇಕು. ಅದನ್ನ ಅಡ್ಮಿನಿಸ್ಟ್ರೇಟಿವ್ ಪವರನ್ನು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಾದರೆ ಉತ್ತರ ಪ್ರದೇಶ ಗವರ್ಮೆಂಟ್ ತಗೊಂಡು ಎಲ್ಲರನ್ನು ಟು Z ಎನ್ಕ್ವೈರ್ ಮಾಡಿ ಪ್ರತಿಯೊಬ್ಬನನ್ನು ಇದನ್ನು ಕಾನೂನಿನ ಮುಂದೆ ತರಬೇಕು. ಕ್ರಮವನ್ನು ತಗೊಳ್ಳಿಕ್ಕೆ ಪ್ರಧಾನಮಂತ್ರಿ, ನಮ್ಮ ಗೃಹ ಸಚಿವರು ಹಾಗೂ ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿಯವರಿಗೆ ಅಖಂಡ ಭಾರತ ಸನಾತನ ಸಂತ ಸಮಿತಿಯಿಂದ ನಿವೇದನೆಗಳನ್ನು, ಮಾಹಿತಿಗಳನ್ನು ಹೋಗಿದೆ. ಇನ್ನು ಯಾವುದೇ ಕಾರಣಕ್ಕೆ ಇದರಲ್ಲಿ ಯಾವುದೇ ಯಾರನ್ನಾದರೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಅದು ಉತ್ತರ ಪ್ರದೇಶ ಗವರ್ಮೆಂಟನ್ನು ಉದ್ದೇಶ ಇದ್ದರೆ, ಏನಾದರೂ ಅವರು ಹಾಗೆ ಮಾಡಿದರೆ ಭಾರತದಲ್ಲಿ ಇಡೀ ಸನ್ಯಾಸಿಗಳನ್ನು, ಇಡೀ ಸನಾತನ ಸಂಸ್ಕೃತಿಯಲ್ಲಿ ನಂಬುವಂಥ ಪ್ರತಿಯೊಂದು ಯತಿವರ್ಯರನ್ನು ಸೇರಿಸಿಕೊಂಡು ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅಖಂಡ ಭಾರತ ಸನಾತನ ಸಮಿತಿ ಆಲೋಚನೆ ಮಾಡ್ತಾ ಇದೆ.